ರಾಷ್ಟ್ರೀಯ ಹಿಂದೂ ಜಾಗರಣ ವೇದಿಕೆ ಬೆಳ್ತಂಗಡಿ ತಾಲೂಕು ಇದರ ವತಿಯಿಂದ ತಾಲೂಕಿನಾದ್ಯಂತ ನಡೆಯುವಂಥ ಅನೈತಿಕ ಚಟುವಟಿಕೆ ವಿರುದ್ಧ ಒಂದು ಹೋರಾಟವನ್ನು ಮಾಡಬೇಕು ಅಂತ ಹೇಳಿ ಬಹಳಷ್ಟು ಸಮಯಗಳಿಂದ ನಮ್ಮ ಕಾರ್ಯಕರ್ತರು ಹೇಳ್ತಾ ಇದ್ದರು. ತುಂಬ ಅನ್ಯಾಯ ಆಗ್ತಾ ಉಂಟು. ಉಜಿರೆಯಲ್ಲೊಂದು 7-8 ಲಾಡ್ಜ್ಗಳಲ್ಲಿ ಅವ್ಯಾಹತವಾಗಿ ದಂಧೆ ನಡೀತಾ ಇದೆ, ನಿಲ್ಲಿಸಬೇಕು. ನಮ್ಮ ಮನೆ ಮಕ್ಕಳು ಹೋಗಲಿಕ್ಕೆ ಭಾಳ ಹೆದರ್ತಾರೆ. ಅಲ್ಲಿ ಒಂದು ಅಂಗಡಿಗೆ ಹೋಗಲಿಕ್ಕೆ ಗೊತ್ತಿಲ್ಲ. ಎಲ್ಲ ಕಮರ್ಷಿಯಲ್ ಬಿಲ್ಡಿಂಗ್ಗಳಲ್ಲಿ ಮೇಲೆ ಲಾಡ್ಜ್ ಇರೋದು, ಕೆಳಗಡೆ ಅಂಗಡಿ, ಬಂಗಾರದ ಅಂಗಡಿ, ಇದೆಲ್ಲ ಜ್ಯುವೆಲ್ಲರ್ಸ್ ಇರುವಂಥದ್ದು. ಯಾರೊಂದು ಹೆಣ್ಮಕ್ಳು ಹೋಗೋದಾದ್ರೆ ಅದೊಂದು ತಪ್ಪು ಭಾವನೆಯಲ್ಲಿ ನೋಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅದರಲ್ಲಿ ಸುರೇಶ್ ಎಂಬ ಒಬ್ಬ ಇದ್ದಾನೆ, ಸಾವ್ಯದವ, ಸುರೇಶ್ ಪೂಜಾರಿ ಅಂತ ಹೇಳಿ ಸಾವ್ಯದವ. ಕಳೆದೊಂದಷ್ಟು ವರ್ಷದಿಂದ ಇದೇ ದಂಧ ಪೂರ್ತಿ ಅವರ ಫ್ಯಾಮಿಲಿ ಈ ದಂಧ ಮಾಡುವಾಗೆ ಕಾಣ್ತಾ ಉಂಟು. ನಮಗೆ ಅಣ್ಣ ತಮ್ಮ ಇವರೆಲ್ಲ ಇದೇ ದಂಧೆಯಾಗಿ ಕಾಣ್ತಾ ಉಂಟು. ಈಗ ಮಾಡಿ ಒಬ್ಬನ ಹತ್ರ, ಈಗ ಸುರೇಶನ ಹತ್ರ 5 ಲಾಡ್ಜ್ ಇದೆ, ತಮ್ಮನ ಹತ್ರ 1-2 ಏನೋ ಉಂಟು. ಎಲ್ಲ ಇವ್ರದ್ದೇ ವ್ಯವಹಾರ. ಈಗ ಬೇರೆ ತುಂಬ ಲಾಡ್ಜ್ಗಳಿದ್ದಾವೆ, ಎಲ್ಲ ಇದೇ ವ್ಯವಹಾರ. ಇದನ್ನು ನೋಡುವಾಗ ನಾವೇನೋ ಒಂದು ಕನಸು ಕಾಣ್ತಿದ್ದೆವು, ನವ ನಿರ್ಮಾಣ ಬೆಳ್ತಂಗಡಿ ತಾಲೂಕು ಅಂತ. ಇದು ನವ ನಿರ್ನಾಮ ಬೆಳ್ತಂಗಡಿ ತಾಲೂಕು ಆಗುವಂಥ ಒಂದು ಪರಿಸ್ಥಿತಿ ಇಲ್ಲಿ ಕಾಣ್ತುಂಟು ಈಗ. ಯಾಕಂತ ಹೇಳಿದರೆ, ವ್ಯಭಿಚಾರ ಅಂತ ಹೇಳಿದರೆ ಆ ರೀತಿ ಈ ರೀತಿ ಅಲ್ಲ. ಶಾಲೆಗೆ ಹೋಗುವ ಮಕ್ಕಳನ್ನು ಕೂಡ ಅಲ್ಲಿಗೆ ಕರೆಸುವಂಥ ವ್ಯವಸ್ಥೆಗಳಾಗ್ತವೆ. ನಮ್ಮ ಊರಿನಲ್ಲಿ 16-17 ವರ್ಷದ ಹುಡುಗರು ಒಂದು ಹುಡುಗಿಗೋಸ್ಕರ ಅಲ್ಲಿಗೆ ಹೋಗಿ, ಅಲ್ಲಿ ಎಷ್ಟು ಹುಡುಗರು ಹೋಗ್ತಾರೆ, 5-6 ಎಷ್ಟು ಮಂದಿ ಫ್ರೆಂಡ್ಸ್ ಸರ್ಕಲಲ್ಲಿ ಹೋಗ್ತಾರೆ, ಈ ಸಣ್ಣ ಮಕ್ಕಳು. ಅಲ್ಲಿ ಟೋಕನ್ ಹಾಕೋದು 1, 2, 3, 4, 5, 6 ಅಂತೇಳಿ. ಆ ಟೋಕನಲ್ಲಿ ಯಾರು ಫಸ್ಟಿಗೆ ಹೋಗೋದು ಅವಳ ಹತ್ರ ಅಂತೇಳಿ ಟೋಕನ್ ತೆಗೆದು ನಂಬರ್ ವೈಸ್ ವ್ಯಭಿಚಾರ. ಇದು ಉಜಿರೆಯಲ್ಲಿ ನಡೆಯುವುದು ಇದು. ನಾವು ಸಿಟಿಗಳಲ್ಲೆಲ್ಲ ಏನೇನೋ ಮಾಡರ್ನ್ ಸ್ಟೈಲಲ್ಲೆಲ್ಲ ನೋಡ್ತೇವೆ. ಇದು ನಮ್ಮ ಈ ಗ್ರಾಮೀಣ ಪ್ರದೇಶ ಉಜಿರೆಯಲ್ಲಿ ಇಂಥ ಒಂದು ದೊಡ್ಡ ಮಟ್ಟದ ವ್ಯಭಿಚಾರವನ್ನು ನಾವು ನೋಡ್ತಾ ಇದ್ದೇವೆ. ನಾವು ಕೇಳೋದು, ಡಿಪಾರ್ಟ್ಮೆಂಟ್ ಇದೆ, ಯಾಕೆ ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ? ನಾವು ಇದನ್ನೆಲ್ಲ ಯೋಚನೆ ಮಾಡುವಾಗ DSP ಸಾಹೇಬ್ರಿಗಿಂತ ಮೇಲೆ ಇದಕ್ಕೆಲ್ಲ ರೈಡ್ ಮಾಡಲಿಕ್ಕೆಲ್ಲ ಅವಕಾಶಗಳಿರುವುದು ಅಂತ ಹೇಳಿದೆ. ಅದನ್ನು ನೋಡುವಾಗ ಅದನ್ನು ನೋಡಿದ್ದೇವೆ, ನಾವು ನಿನ್ನೆ ನೋಡಿದ್ದೇವೆ ಅದನ್ನು. ಯಾಕಂತ ಹೇಳಿದರೆ, ಆದಿತ್ಯವಾರ ಸಾಧಾರಣ 8 ಗಂಟೆ ರಾತ್ರಿಗೆ ನಮ್ಮ ಸಂಘಟನೆಯ ಕಾರ್ಯಕರ್ತರು ಮನೆಯಲ್ಲೇ ಕೂತ್ಕೊಂಡೊಂದು ಯೋಚನೆ ಮಾಡಿದ್ದು ನಾವು. ಇದು ಸಿಕ್ಕಾಪಟ್ಟೆ ಆಗ್ತಾ ಉಂಟು, ಎಲ್ಲರ ಬಿಲ್ಡಿಂಗಲ್ಲಿ ಸಹ ವ್ಯಭಿಚಾರ ನಡೀತಾ ಇದೆ ಅಂತೇಳಿ. ಈ ತಲೆ ಕೆಟ್ಟ ಸರ್ಕಾರಗಳು ಯಾರು ಬೇಕಾದರೆ ವ್ಯಭಿಚಾರ ಮಾಡ್ಬೋದಂತೆ, ನಮಗೆ ಗೊತ್ತಿಲ್ಲ, ಮಾಡ್ಬೋದು ಅಂತ ಹೇಳಿ. ಯಾರ ಹೆಂಡ್ತಿ ಯಾರ ಜೊತೆಯಲ್ಲಿ ಬೇಕಾದರೆ ಹೋಗ್ಬೋದು. ಇದೊಂದು ಕಾನೂನು ಈ ಸರ್ಕಾರದ್ದು. ಇದು ಏನು ಅಂತ ಹೇಳಿದರೆ, ಇದು ಸಮಾಜವನ್ನು ಒಳ್ಳೆಯದು ಮಾಡೋದಲ್ಲ, ಸಮಾಜವನ್ನು ಮುಗಿಸಿಬಿಡು ಒಂದು ಹುನ್ನಾರ ಇದು. ನಾವು ಕೇಳುವಂಥದ್ದು, ಈ ವ್ಯಭಿಚಾರಕ್ಕೆ ನಾವು ಮೊನ್ನೆ ಮಾತಾಡಿದ್ದು, ನಿನ್ನೆ ಸಾಯಂಕಾಲದೊಳಗಡೆ ಇಲ್ಲಿಯ ಪೊಲೀಸ್ ಸ್ಟೇಷನ್, ಬೆಳ್ತಂಗಡಿ ತಾಲೂಕಿನ ಪೊಲೀಸ್ ಸ್ಟೇಷನ್ಗೆ ವಿಷಯ ಗೊತ್ತಿಲ್ಲ. ಬೆಳ್ತಂಗಡಿ ತಾಲೂಕಿನ ಪೊಲೀಸ್ ಸ್ಟೇಷನ್ಗೆ ವಿಷಯ ಗೊತ್ತಿಲ್ಲ. DSP ಥ್ರೂ ಅಲ್ಲಿ 7 ಗಾಡಿಯಲ್ಲಿ ಬಸ್ ಇಟ್ಕೊಂಡು ಬರ್ತಾರೆ. ಯಾಕೆ ಬರ್ತಾರೆ ಅಂತ ಗೊತ್ತಿಲ್ಲ. ಏನು ಟೂರ್ ಇಟ್ಕೊಂಡಿದ್ದಾರೆ ಇವರು, ಅನುಮಿನಿಗೆ ಹೋಗ್ತಾ ಇದ್ದಾರಾ, ಎಲ್ಲಿಗೆ ಏನು ಅಂತ ಗೊತ್ತಿಲ್ಲ. ಅಲ್ಲಿಂದ ಬರ್ತಾರೆ, ಇಲ್ಲಿ ಒಂದು 20ಕ್ಕೆ ರೈಡ್ ಮಾಡಿದ್ದಾರೆ, 20 ಲಾಡ್ಜಿಗೆ ರೈಡ್ ಮಾಡಿದಾರಂತೆ. ಯಾರೂ ಸಿಗಲಿಲ್ಲ. ನಾವು ಮನೆಯಲ್ಲಿ ಕೂತ್ಕೊಂಡು ಯೋಚನೆ ಮಾಡಿದಲ್ಲೇ ಆದಿತ್ಯವಾರ ರಾತ್ರಿ 8 ಗಂಟೆಗೆ ನಾವು ಯೋಚನೆ ಮಾಡಿದ್ದು, ಒಂದು ಐಡಿಯಾ ಮಾಡಿದ್ದು, ಸೋಮವಾರ ಸಾಯಂಕಾಲ ಹೊತ್ತಿಗೆ ರೈಡ್ ಆಗ್ತದೆ, ಇಲ್ಲಿ 20 ಲಾಡ್ಜಿಗೆ ರೈಡ್ ಆಗ್ತದೆ, ಯಾರೂ ಸಿಗೋದಿಲ್ಲ. ಅರೆ ಇದು ಎಂಥದಪ್ಪ, ನಿನ್ನೆ ಹುಡುಗರು ಇಷ್ಟೆಲ್ಲ ಹೇಳಿದರು, ಎಲ್ಲ ಲಾಡ್ಜುಗಳಲ್ಲಿ ಇಷ್ಟು ಹುಡುಗಿಯರು ಬರ್ತಾರೆ, ಬೆಳಗ್ಗೆ 4 ಗಂಟೆಗೆ ಬರ್ತಾರೆ, 3:30 ಗಂಟೆಗೆ ಬರ್ತಾರೆ. ಅವನು ಲಾಡ್ಜಿನ ದನಿ ಬಂದವರನ್ನು ಕರ್ಕೊಂಡು ಹೋಗ್ತಾನೆ, ಎಲ್ಲೆಲ್ಲಿ ರೂಮ್ಸ್ಗಳು ಯಾವ ದಿಕ್ಕಿನಲ್ಲಿ ಇರ್ತದೆ ಎಲ್ಲವನ್ನು ಮಾಹಿತಿ ಕೊಟ್ಟಿದ್ದಾರೆ ಹುಡುಗರು. ನಾನು ಹೇಳಿದೆ, 1-2 ದಿವಸ ಹೋಗಲಿ, ಒಂದು ಉನ್ನತ ಮಟ್ಟದ ಅಧಿಕಾರಿಗಳ ಹತ್ರ ಮಾತಾಡಿ ಇದಕ್ಕೊಂದು ವ್ಯವಸ್ಥೆ ಮಾಡಿಸುವ. ಯಾಕಂತ ಹೇಳಿದರೆ ಇದು ಸಣ್ಣ ವಿಷಯ ಅಲ್ಲ. ಯಾಕಂತ ಹೇಳಿದರೆ 15-16 ವರ್ಷದ ಹುಡುಗರು ಈಗ ಅಲ್ಲಿ ವೈಶಾವಟಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ನಂಬರ್ ಚೀಟ್ ಹಾಕ್ಕೊಂಡು, ನಾನು ಮೊದಲು ನೀನು ಮೊದಲು ಅಂತ ನೋಡಿಕೊಂಡು, ಇದನ್ನೆಲ್ಲ ನೋಡುವಾಗ ನಮಗೆ ಸಮಾಜದಲ್ಲಿ ಹೇಗೆ ಆಗಬೇಕು ಸ್ವಾಮಿ, ಹೇಗೆ ಆಗಬೇಕು? ನಮಗೂ ಮಕ್ಕಳಿದ್ದಾರೆ, ನಮ್ಮ ಮಕ್ಕಳು ಇದನ್ನೇ ಕಲಿಯೋದಲ್ವಾ?
ರಕ್ಷಣೆ ಮಾಡುವಂಥ ಡಿಪಾರ್ಟ್ಮೆಂಟಿನಲ್ಲಿ ಇಲ್ಲಿಯ ತಾಲೂಕಿನ ಒಂದು ಅಧಿಕಾರಿಗಳಿಗೆ ಗೊತ್ತಿಲ್ಲದೆ ಬಂಟ್ವಾಳದಿಂದ ಬಂದು ರೈಡ್ ಮಾಡ್ತಾರೆ, ಯಾರು ಸಿಗಲಿಲ್ಲಂತೆ. ಯಾರು ಸಿಗ್ತಾರೆ ಸ್ವಾಮಿ ಇವರಿಗೆ? ಇದೇನು ನಾಟಕ ರೈಡಾ, ಫೇಕ್ ರೈಡಾ ಇದು? ಏನು ಡೂಪ್ಲಿಕೇಟಾ ಇದು? ಏನು ಡೂಪ್ಲಿಕೇಟ್ ಪೊಲೀಸ್ನವ್ರು ಬಂದದ್ದು ಇಲ್ಲಿಗೆ ಬಂಟ್ವಾಳದಿಂದ? ಏಳು ಗಾಡಿಯಲ್ಲಿ ಬಂದಿದ್ದಾರಲ್ಲ, ಬಸ್ಸಲ್ಲಿ ಬಂದಿದ್ದಾರಲ್ಲ. ನಾವು ಇದನ್ನು ಮಾತಾಡಬಾರ್ದು. ಯಾಕೆ? ಅಧಿಕಾರಿಗಳಿಗೆ ಅವ್ರದ್ದೇ ಆದಂಥ ಒಂದು ರೀತಿ ರಿವಾಜುಗಳಿರ್ತದೆ. ಯಾರೋ ರಾಜಕೀಯದವ್ರು ಮಾಡ್ತಾರೆ ಅಂತೇಳಿ ಕೆಲಸ ಮಾಡಬಾರ್ದು. ಸಮಾಜ ಹಾಳಾಗ್ತದೆ, ದೇಶ ಹಾಳಾಗ್ತಾ ಹೋಗ್ತಾ ಉಂಟು. ಇಲ್ಲಿ ಇನ್ನು ಸ್ವಲ್ಪ ಸಮಯ ಇರೋದು ಮುಳುಗಲಿಕ್ಕೆ. ಹೋಗುವಾಗ ಎಲ್ಲವನ್ನು ಮುಳುಗಿಸಿ ಹೋಗುವುದಲ್ಲ, ಸ್ವಲ್ಪ ಆದರೂ ಉಳಿಸಿ. ಮಾನ ಮರ್ಯಾದೆ ಇದ್ದರೆ ಯಾಕೆ ಇವತ್ತೇಗೆ ಸಿಕ್ಕಿದ್ರು? ನಾನು ಇಲ್ಲಿಗೆ ಸ್ಟೇಷನ್ಗೆ ಯಾಕೆ ಬಂದದ್ದು? ಕಂಪ್ಲೇಂಟ್ ಕೊಡಲಿಕ್ಕೆ ಬಂದದ್ದು. ಬರೀ ಕಂಪ್ಲೇಂಟ್ ಕೊಟ್ಟು ಹೋಗುವ. ಸರ್ ಹೀಗೆ ಆಗ್ತಾ ಉಂಟು ಸರ್, ಹೊಸ ಸರ್ಕಲ್ ಇನ್ಸ್ಪೆಕ್ಟರ್ ಬಂದಿದ್ದಾರಂತೆ, ಭಾಳ ಜೋರಿ ಇದ್ದಾರಂತೆ, ಸ್ಟ್ರಿಕ್ಟ್ ಆಫೀಸರ್ ಅಂತೆ, ಚಿಕ್ಕಮಂಗ್ಳೂರಿಂದ ಬಂದಿದ್ದಾರಂತೆ. ನೋಡುವ, ಇವರನ್ನಾದರೂ ಒಂದು ಸಲ ನೋಡುವ. ಯಾಕಂತೇಳಿದರೆ ಎಲೆಕ್ಷನ್ ಹೊತ್ತಿನಲ್ಲಿ ಬಂದರು, ಯಾರಿಗೂ ಯಾವುದೇ ಇಂಪ್ಲುಯೆನ್ಸ್ಗಳು ನಡೆಯುವುದಿಲ್ಲ ಈ ಹೊತ್ತಿನಲ್ಲಿ. ಅದು ತಿಳ್ಕೊಂಡೇ ಇವತ್ತು ಬಂದದ್ದು ನಾನು ಇಲ್ಲಿಗೆ. ಒಂದೇ ಫೋನಲ್ಲಿ ರಿಸೀವ್ ಮಾಡಿದರು, ಆ್ಯಕ್ಷನ್ ಮಾಡಿದರು, ತಂದು ಒಳಗಡೆ ಹಾಕಿದ್ದಾರೆ. ಈಗ ಹಾಗಾದರೆ ನಿನ್ನೆ ಇದು ಸರ್ಕಾರಕ್ಕೆ ಲಾಸ್ ಅಲ್ಲ. ಇವ್ರು ಏನು ಮಾಡಿದ್ದು? ಕತೆ ಮಾಡಿದ್ದ? ಏನು ನಾಟಕ ಮಾಡಿದ್ದೆ? ಇದು ನಾವು ರೈಡ್ ಮಾಡಿದ್ದೆ ಅಂತ ಪೇಪರಲ್ಲೆಲ್ಲ ಬಂತಲ್ಲ. ನಾಚಿಕೆ ಆಗಬೇಕು ಈ DSPಗೆ. ಮಾನ ಮರ್ಯಾದೆ ಇದ್ದರೆ ಇದನ್ನು ಮಾಡಬಾರ್ದು. ಯಾವತ್ತೂ ತಪ್ಪುಗಳನ್ನು ಮಾಡಬಾರ್ದು. ರಾಜಕೀಯಕ್ಕೋಸ್ಕರ, ರಾಜಕೀಯ ನಾಯಕರ ಒಳಿತಿಗೋಸ್ಕರ ಇದನ್ನೆಲ್ಲ ಮಾಡಲಿಕ್ಕೆ ಹೋಗಬಾರ್ದು. ಯಾಕೆ ಅಂತ ಹೇಳಿದರೆ ಇಡೀ ಸಮಾಜ ಈ ಒಂದು ಪೊಲೀಸ್ನವರ ಮೇಲೆ ನಂಬಿಕೆ ಇಟ್ಟಂಥ ಸಮಾಜ ಇದು. ನಾವೊಂದು ಎಷ್ಟು ಹೋರಾಟ ಮಾಡಿದೆ, ಇವತ್ತು ಪೆಟ್ಟು ತಿಂತ ಇದ್ದೇವೆ. ನಮಗೆ ನ್ಯಾಯ ಸಿಗಲಿಲ್ಲ. ಇನ್ನು ಈ ದೇಶದಲ್ಲಿ ಕಾನೂನು ಉಂಟಾ ಇಲ್ಲವೋ ಗೊತ್ತಿಲ್ಲ ನಮಗೆ. ಎಷ್ಟು ಹೋರಾಟ ಮಾಡಿದರೆ ನಮಗೆ ಇಷ್ಟ ತನಕ ನ್ಯಾಯ ಸಿಗಲಿಲ್ಲ. ಸಿಗ್ತದೆ ಅಂತ ಹೇಳ್ತಾರೆ, ಇನ್ನು ದೇವರೇ ಕೊಡಬೇಕಷ್ಟೇ, ದೇವರೇ ಕೊಡಬೇಕಷ್ಟೇ. ನಾನು ಹೇಳೋದು, ಇಷ್ಟಿಷ್ಟು ಸಣ್ಣ ಮಕ್ಕಳನ್ನೇ ಈಗ ವ್ಯಭಿಚಾರಕ್ಕೆ ಇಳಿಸಿ ಬೇಡದ್ದನ್ನೆಲ್ಲ ಮಾಡಿ ಸಮಾಜಘಾತುಗಳ ಶಕ್ತಿಗಳಿಗೆ ಒಟ್ಟಿಗೆ ನೀವು ಸೇರಿಕೊಂಡು ಈ ರೀತಿ ನಾಟಕ ಮಾಡಿದರೆ ಮುಂದಿನ ದಿನದಲ್ಲಿ ಅನಾಹುತ ಕಟ್ಟಿಟ್ಟ ಬುತ್ತಿ ಇದು.